ದಶಕಗಳಿಂದ ನೆದರ್ಲ್ಯಾಂಡ್ನಲ್ಲಿ ಸುಪ್ತವಾಗಿರುವ ಎಚ್ಐವಿಯ ತೀವ್ರತರವಾದ ತಳಿಯ ಆವಿಷ್ಕಾರವನ್ನು ಆಕ್ಸ್ಫರ್ಡ್ ಸಂಶೋಧಕರು ಗುರುವಾರ ಪ್ರಕಟಿಸಿದ್ದಾರೆ. ಸೈನ್ಸ್ ಜರ್ನಲ್ನಲ್ಲಿ ಗುರುವಾರ ಪ್ರಕಟವಾದ ಅವರ ವಿಶ್ಲೇಷಣೆಯು ವಿಬಿ ರೂಪಾಂತರ ಎಂದು ಕರೆಯಲ್ಪಡುವ ಸೋಂಕಿತ ರೋಗಿಗಳು ಇತರ ರೂಪಾಂತರಗಳೊಂದಿಗೆ ಸೋಂಕಿತರಿಗಿಂತ ಅವರ ರಕ್ತದಲ್ಲಿ 3.5 ರಿಂದ 5.5 ಪಟ್ಟು ಹೆಚ್ಚಿನ ವೈರಸ್ ಅನ್ನು ಹೊಂದಿದ್ದಾರೆ ಎಂದು ತೋರಿಸಿದೆಯಂತೆ. ಆದಾಗ್ಯೂ ಚಿಕಿತ್ಸೆಯನ್ನು ಪ್ರಾರಂಭಿಸಿದ ನಂತರ ವಿಬಿ ರೂಪಾಂತರ ಹೊಂದಿರುವ ವ್ಯಕ್ತಿಗಳು ಇತರ ಎಚ್ಐವಿ ರೂಪಾಂತರಗಳೊಂದಿಗೆ ವ್ಯಕ್ತಿಗಳಿಗೆ ಇದೇ ರೀತಿಯ ಪ್ರತಿರಕ್ಷಣಾ ವ್ಯವಸ್ಥೆಯ ಚೇತರಿಕೆ ಮತ್ತು ಬದುಕುಳಿಯುವಿಕೆಯನ್ನು ಹೊಂದಿದ್ದಾರೆ ಎಂದು ಅಧ್ಯಯನವು ಕಂಡುಹಿಡಿದಿದೆ. ಸಂಶೋಧಕರ ಪ್ರಕಾರ 1980ರ ದಶಕದ ಕೊನೆಯಲ್ಲಿ ಮತ್ತು 1990ರ ದಶಕದ ಆರಂಭದಲ್ಲಿ ನೆದರ್ಲ್ಯಾಂಡ್ಸ್ನಲ್ಲಿ ಈ ರೂಪಾಂತರವು ಹುಟ್ಟಿಕೊಂಡಿತ್ತು. ಆದರೆ 2010ರ ಸುಮಾರಿಗೆ ಅವನತಿ ಹೊಂದಲು ಪ್ರಾರಂಭಿಸಿದೆ ಅಂತ ಹೇಳಿದ್ದಾರೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.